ನಮಸ್ಕಾರ, ನಾನು ಶಶಿಧರ್ ಮಂಗಳೂರಿಂದ. ಇವತ್ತು ನನಗೆ ಒಂದು ವಾರದ ಹಿಂದೆ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಅಲ್ಲಿಂದ ನಾನೊಂದು 2ನೇ ಅಪೀಲಿಗೆ ಹಾಕಿದ್ದೆ. ಆ ಅಪೀಲ್ನ ವಿಚಾರಣೆಗೆ ನನಗೆ ಇವತ್ತು ನೋಟಿಸ್ ಬಂದಿತ್ತು. ನೋಡಿ, ಇದು ನೋಟಿಸು. ಈ ನೋಟಿಸನ್ನ ಇವತ್ತು ನಮ್ಮ ಪ್ರತಿವಾದಿಯು ಕೂಡ ಕಳಿಸಿದ್ರು. ನಾನಿವತ್ತು ಮಂಗಳೂರಿಂದ ಬೆಳಿಗ್ಗೆ ನನ್ನ ಕೆಲಸ ಎಲ್ಲ ಬಿಟ್ಕೊಂಡು ನ್ಯಾಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ಈ ನೋಡಿ, ಇದು ಮಾಹಿತಿ ಸೌಧ ಕಾಣ್ತಾ ಇದೆಯಲ್ಲ, ಇದು ವಿಧಾನಸೌಧದ ಹಿಂದ್ಗಡೆ ಇರತಕ್ಕಂಥ ಮಾಹಿತಿ ಸೌಧ 2ನೇ ಗೇಟಲ್ಲಿ. ಇಲ್ಲಿ ಬಂದು ನೋಡಿದರೆ ಶಾಕ್ ಆಗಿತ್ತು. ಬೆಳಿಗ್ಗೆ ಇವರು ನಮ್ಮ ಎಂ ಪಿ ಅವರು ಅನಂತಕುಮಾರ್ ಅವರು ತೀರ್ಕೊಂಡ್ರು ಅಂತೇಳಿ ಹೇಳಿ ಕೋರ್ಟಿಗೆ ರಜೆ ಕೊಟ್ಟಿದ್ದಾರಂತೆ. ನನ್ನ ಪ್ರಶ್ನೆ ಇಷ್ಟೇ, ಈಗಾಗಲೇ ಸರ್ಕಾರಕ್ಕೆ ವಾರದ ರಜೆ, ಶನಿವಾರದ ರಜೆ, ಬುದ್ಧ ಜಯಂತಿ, ಕನಕ ಜಯಂತಿ, ಟಿಪ್ಪು ಜಯಂತಿ, ಈ ಜಯಂತಿಗಳ ವಿಚಾರದೊಳಗೆ ವರ್ಷದ 365 ದಿವಸಗಳೊಳಗೆ 182 ರಜೆಗಳು ಇವರಿಗೆ ಈ ಸರ್ಕಾರಿ ಅಧಿಕಾರಿಗಳಲ್ಲ, ಸರ್ಕಾರಿ ಸೇವಕರಿಗೆ ಸಿಗ್ತಾ ಇದೆ. ಈ ರಜೆ ದಿನಗಳಲ್ಲೂ ಕೂಡ ಇವರಿಗೆ ನಿಮ್ಮ ತೆರಿಗೆ ಹಣದಲ್ಲಿ ನಾವು ಇವರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಇಂಥದ್ರೊಳಗೆ ಸರ್ಕಾರ ಅಂದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಮ್ಮ ಸ್ವತಂತ್ರ ಭಾರತದಲ್ಲಿ ನಾವು ಸರ್ಕಾರ, ನಮ್ಮದು ಸರ್ಕಾರ, ಜನಗಳ ಸರ್ಕಾರ, ಜನರ ಅನುಕೂಲಕ್ಕೆ ಸರ್ಕಾರ ಇರಬೇಕೇ ಹೊರತು ಯಾರೊಬ್ಬ ರಾಜಕಾರಣಿಗಳ ಸತ್ತಾಗ ಅಥವಾ ಹಬ್ಬ ಹರಿಗಳ ದಿನಗಳಲ್ಲಿ ಯಾಕೆ ರಜೆ ಕೊಡಬೇಕೆನ್ನುವಂಥದ್ದು. ನೋಡಿ, ಇವತ್ತಿದು ನನಗೊಬ್ಬನಿಗೆ ಆದಂಥ ಒಂದು ತೊಂದರೆ ಇಲ್ಲ. ಇವತ್ತು ನಾನು ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಬೀದರ್, ಗುಲ್ಬರ್ಗ, ರಾಯಚೂರಿಂದ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾರೆ. ಇವರಿಗೆಲ್ಲ ರಾಜಕಾರಣಿಗಳು ಸಾಯ್ತಾರೆ, ಮಿನಿಸ್ಟರ್ಗಳು ಸಾಯ್ತಾರೆ ಅಂತ ಅಡಿಷ್ನಲ್ ರಜೆ ಕೊಟ್ಕೊಂಡು ಏನು ಮಾಡೋಕ್ಕಿದೆ? ನಮಗೆ ದೇಶ ಉದ್ಧಾರಕ್ಕಾಗ್ತೇನೋ ರಜೆ ಕೊಟ್ಕೊಂಡು ಕೂತ್ಕೊಂಡ್ರೆ? ಶೋಕಾಚರಣೆ ದಿವಸ ಒಂದು ಕೆಲಸ ಮಾಡೋಣ. ನಾವು ಕೆಲಸ ಮಾಡ್ತಾ ಇರುವಾಗ ಯಾರು ಸತ್ತೋಗಿದ್ದಾರೆ, ತೀರ್ಕೊಂಡಿದ್ದಾರೆ, ಅವರಿಗೆ ನಾವು ಒಂದು 5 ನಿಮಿಷ ಮೌನ ಪ್ರಾರ್ಥನೆ ಮಾಡೋಣ, ಶ್ರದ್ಧಾಂಜಲಿ ಕೊಡೋಣ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬೇಡ್ಕೊಳ್ಳೋಣ. ಅದನ್ನು ಬಿಟ್ಟುಕೊಂಡು ಈಗಾಗಲೇ ನಮ್ಮ ಸಂಬಳದೊಳಗೆ ಉಚಿತ ಮನೆ, AC, ಆಫೀಸು ಇದನ್ನೆಲ್ಲ ಫ್ರೀಯಾಗಿ ತಕ್ಕೊಳ್ತಕ್ಕಂಥ ಈ ಸರ್ಕಾರಿ ಅಧಿಕಾರಿಗಳಿಗೆ ಇನ್ನೊಂದಿಷ್ಟು ರಜೆಗಳನ್ನು ಕೊಟ್ಕೊಂಡು ಇವರ ಬಿಳಿಯಾನೆಗಳನ್ನು ಸಾಕ್ತಾ ಇದ್ದೀವಿ ನಾವು. ಏನು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವೇನು ಇನ್ನು ಗುಲಾಮರಾಗಿದ್ದೀವ? ಈ ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಏನು ಸರ್ವಾಧಿಕಾರಿಗಳ? ಇಂಥ ಧೋರಣೆಯೊಳಗೆ ನಾವಿನ್ನು ಬದುಕಬೇಕಾ? ಈಗಾಗಲೇ ಹಾಗೆ ನಾನು ಕೆಲಸ ಮಾಡಿ, ಯಾವ ರಜಾ ದಿನಗಳಲ್ಲಿ ರಜೆ ಘೋಷಿಸ್ತೀರಿ ಆ ದಿವಸ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲ ಸಂಬಳ ಕಟ್ ಮಾಡಿ, ರಾಜಕಾರಣಿಗಳಿಗೆ ಅವರಿಗೆ ಯಾವುದು ಗೌರವಧನ ಕೊಡ್ತೀರಿ ಅದನ್ನು ಕಟ್ ಮಾಡಿ. ಇವರ ಸರ್ಕಾರಿ ರಜೆ ದಿವಸ ಸರ್ಕಾರಿ ಅಧಿಕಾರಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಜನರ ತೆರಿಗೆ ಹಣದಿಂದ ಏನು ಕಾರ್ ತಗೊಂಡು ತಿರುಗ್ತಾರೆ ಅದನ್ನೆಲ್ಲ ಮನೇಲಿಡ್ಲಿ. ಆ ಕಾರಲ್ಲಿ ತಿರುಗಬಾರ್ದು. ಇವರು ಯಾರಪ್ಪನ ಮನೆ ದುಡ್ಡು ಅಂತ ಇವರು ಈ ಥರ ಇದು ಮಾಡ್ತಾರೆ. ಬರೇ ಇವರು ಜನರಿಗೆ 1 ರೂಪಾಯಿ ಅಕ್ಕಿ, ಇನ್ನೊಂದೇನೋ ತಲೆದಿಂಬು ಭಾಗ್ಯ, ಸೈಕಲ್ ಭಾಗ್ಯ ಕೊಟ್ಕೊಂಡು ಜನರನ್ನ ಮಂಗ ಮಾಡ್ತಾ ಇದ್ದೀರು. ದೇಶ ಉದ್ಧಾರ ಆಗೋ ಲಕ್ಷಣ ಅಲ್ಲ. ಈ ಮೂಲಕ ಇದು ನನ್ನ ಒಬ್ಬನ ಆಗ್ರಹ ಅಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರತಿಯೊಬ್ಬ ನಾಗರಿಕನ ಪರವಾಗಿ ಸರ್ಕಾರ ನಡೆಸ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಮೇಲೆ ಗೌರವ ಇದೆ. ಯಾಕಂದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರ್ತಕ್ಕಂಥ ರಾಜಕಾರಣಿ ಅಂದರೆ ನೀವು ಅಂತ ನಂಬ್ಕೊಂಡಿದ್ದೀವಿ. ಮೊದಲು ಈ ರೀತಿಯ ಯಾರ್ಯಾರೋ ರಾಜಕಾರಣಿಗಳು ಸತ್ತಾಗಲ್ಲ ರಜೆ ಕೂತ್ಕೊಳ್ಳೋದು, ಸೆಕೆಂಡ್ ಸ್ಯಾಟರ್ಡೆ ರಜೆ ಅಂತ ಮಾಡ್ಕೊಳ್ಳೋದು, ಅಥವಾ ಈ ರೀತಿ ಒಂದು ಕಾನೂನು ಇರ್ಬೋದು, ಕೋರ್ಟ್ ಇರ್ಬೋದು, ಇನ್ನೊಂದು ಕಚೇರಿಗೆ ದೂರದಿಂದ ಬಂದವರಿಗೆ ಉಪದ್ರ ಆಗುವಂಥದ್ದು, ಇದನ್ನೆಲ್ಲ ಮೊದಲು ಕ್ಯಾನ್ಸಲ್ ಮಾಡಬೇಕು. ಅದರ್ವೈಸ್ ನಮಗೆ ಏನು ಇವತ್ತು ರಜೆ ಕೊಟ್ಟಿದ್ರಲ್ಲ, ಈ ರಜೆನ ನೀವು ಕಂಟಿನ್ಯೂ ಮಾಡೋದಿದ್ರೆ ಯಾರ್ಯಾರು ಸರ್ಕಾರಿ ಕಚೇರಿಗೆ ತಮ್ಮ ಬೆವರಿನ ದುಡ್ಡು ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅದರಿಗೆಲ್ಲ ಬಸ್ ಫೇರು, ಅವ್ರ ಹೋಟೆಲಲ್ಲಿ ಉಳ್ಕೊಂಡ ಎಕ್ಸ್ಪೆನ್ಸು ಪ್ರತಿಯೊಂದನ್ನು ಸರ್ಕಾರದ ವತಿಯಿಂದ ಕೊಡಬೇಕು. ಯಾಕಂದರೆ ಸರ್ಕಾರ ನಡೀತಾ ಇರುವಂಥದ್ದು ನಮ್ಮ ತೆರಿಗೆ ಹಣದಿಂದ, ನಮ್ಮ ಟ್ಯಾಕ್ಸ್ ಪೇಡ್ ಹಣದಿಂದ. ಇದೇ ರೀತಿ ಒಟ್ರಾಶಿಯಾಗಿ ನಿಮಗೆ ಖುಷಿ ಬಂದ ಹಾಗೆ ರಜೆ ಘೋಷಣೆ ಮಾಡ್ಕೊಳ್ಳೋದು, ದೂರದಿಂದ ಊರಿಗೆ ಬಂದಂಥ ಜನಗಳು ಇವತ್ತು ನೋಡಿ ಎಲ್ಲ ಕಡೆ ನಿಂತ್ಕೊಂಡಿದ್ದಾರೆ, ಗೇಟ್ ಹೊರಗಡೆ ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಭಾಗದಿಂದ ಬಂದಂಥವರು ಇವತ್ತು ವಿಧಾನಸೌಧ ಇರ್ಬೋದು, ಕೋರ್ಟ್ ಇರ್ಬೋದು, ಇಲ್ಲಿ ಆಚೆಗೆ ಹೈಕೋರ್ಟ್ ಇದೆ ನೋಡಿ, ಅದು ವಿಧಾನಸೌಧ, ಅಲ್ಲಿ ಆಚೆಗೆ ಹೈಕೋರ್ಟ್ ಇದೆ. ಇವರು ಎಲ್ಲರೂ ಇವತ್ತು ರಜೆ ಘೋಷಣೆ ಮಾಡಿಕೊಂಡು ಕೂತ್ಕೊಳ್ತಾರೆ. ಏನಿದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ? ಯಾರು ಕೇಳೋರು ಯಾರಿಲ್ವಾ? ಇದು ನೀವು ಯಾವ ಊರಿಂದ ಬಂದಿದ್ದೀರಿ ಸರ್? ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಸರ್. ಚಿಕ್ಕಬಳ್ಳಾಪುರದಿಂದ. ನಮ್ಗೆ ಇನ್ಫಾರ್ಮೇಷನ್ ಇಲ್ಲ, ಏನು ಇಲ್ಲ, ನೋಟಿಸ್ ಬೋರ್ಡ್ಗೂ ಹಾಕಿಲ್ಲ ರಜೆ ಅನ್ನೋದು. ಅಲ್ಲ, ಈಗ ಯಾರು ರಾಜಕಾರಣಿಗಳು ಸತ್ತಾಗಲ್ಲ ರಜೆ ಕೊಡೋದು ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ಸರ್? ಸರ್ ಮೌನಾಚರಣೆ ಮಾಡಿ ಆಮೇಲೆ ಇದು ಮಾಡ್ಬೋದು. ನೀವು ಹೇಳ್ತೀರಾ ಮೌನಾಚರಣೆ ಮಾಡೋದಲ್ವಾ? ಇವತ್ತು ನೋಡಿ, ಕನಕ ಜಯಂತಿ, ಟಿಪ್ಪು ಜಯಂತಿ, ವಾಲ್ಮೀಕಿ ಜಯಂತಿ ರಜೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಯಾರೋ ಜಯಂತಿಯೆಲ್ಲ ವಜ್ಞೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅವ್ರ ಮೇಲೆ ಅಭಿಮಾನ ಇದೆ, ಗೌರವ ಇದೆ. ಆಫೀಸಲ್ಲಿ ಕೆಲಸ ಕಾರ್ಯ ಮಾಡುವಾಗ ಅಲ್ಲೊಂದು ಫೋಟೋ ಇಟ್ಕೊಂಡು ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕೊಂಡು ಮಾಡೋಣ. ಈ ರೀತಿಯ ಯಾಕೆ ಉಪದ್ರ ಕೊಡ್ತೀರಿ ಜನರಿಗೆ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನೀವು ಮಾಡ್ತಕ್ಕಂಥದ್ದು ದೋಖ. ಜನರ ಬೆವರ ಹಣದಿಂದ ನೀವು ರಜೆ ತಕ್ಕೊಂಡು ಆರಾಮಾಗಿ ಮನೇಲಿ ಕೂತ್ಕೊಂಡು ಬಿಕ್ಕಾಪಿಟ್ಟಿ ನಿಮಗೆ ಖುಷಿ ಒಂದಾಗೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶವಾದಿತನ.
ಕುಮಾರಸ್ವಾಮಿ ಅವರೇ, ದಯವಿಟ್ಟು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಯಾರು ಮುಲಾಜಲ್ಲೂ ನೀವಿಲ್ಲ, ನನಗೆ ಗೊತ್ತು. ಕಾಂಗ್ರೆಸ್ ಮುಲಾಜಲ್ಲೂ ಇಲ್ಲ, ನೀವು BJP ಮುಲಾಜಲ್ಲೂ ಇಲ್ಲ. ಖಂಡಿತ ಇಂಥ ಒಂದು ದರಿದ್ರ ಸಿಸ್ಟಮನ್ನು, ಕೆಟ್ಟ ಸಿಸ್ಟಮನ್ನು ತೆಗೆದುಹಾಕಿ. ಇವತ್ತು ಜಪಾನಲ್ಲಿ ಒಬ್ಬ ತೀರ್ಕೊಂಡ ಅಂದರೆ, ಒಬ್ಬ ಉನ್ನತ ವ್ಯಕ್ತಿ ತೀರ್ಕೊಂಡ ಅಂದರೆ ಜನಗಳು ಅವನ ಕೈಗೆ ಕಪ್ಪು ಬಟ್ಟೆ ಜನರು ಅವನು ಆ ದಿವಸ ಅರ್ಧ ಗಂಟೆನ 1 ಗಂಟೆನ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಅವರ ಗೌರವ ನೆನಪಿಗಾಗಿ ಅವರ ಎನರ್ಜಿ ಕಟ್ ಆಗಿದೆ, ಅವರ ಲೈಫ್ ಟೈಮ್ ಎನರ್ಜಿಯನ್ನು ನಾವು ಕೊಡ್ತೀವಿ ಅಂತ ಎಷ್ಟು ಕೆಲಸ ಮಾಡ್ತಾರೆ. ಜನರು ಪ್ರತಿಭಟನೆ ಮಾಡುವಾಗ ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕೆಲಸ ಮಾಡ್ತಾರೆ. ಅದು ಕೆಲಸ. ಅದನ್ನು ಬಿಟ್ಕೊಂಡು ಬಸ್ಸಿಗೆ ಕಲ್ಲು ಹೊಡ್ಕೊಳ್ಳೋದು, ಸ್ಟ್ರೈಕ್ ಮಾಡ್ಕೊಳ್ಳುವಂಥದ್ದಲ್ಲ. ನಮ್ಮ ಜನರ ಮನಸ್ಥಿತಿ ಬದಲಾಗಬೇಕು, ರಾಜಕಾರಣಿಗಳ ಮನಸ್ಥಿತಿ ಬದಲಾಗಬೇಕು. ದೇಶ ಉದ್ಧಾರ ಆಗಬೇಕಿದ್ರೆ ನಾವು ಮೊದಲಾಗಬೇಕು. ನಾವು ಮತ ಹಾಕಿ ಚುನಾವಣೆ ಮಾಡಿ ಕಳಿಸಿದ ಪ್ರತಿಯೊಬ್ಬ ಜನಸೇವಕನನ್ನು ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ನೋಡಿ, ಇವತ್ತು ನಾವು ಹಾಗಾದ್ರೆ ಅಷ್ಟು ದೂರದಿಂದ ಬಂದವರಿಗೆ ಏನು ನಮಗೆ ಶ್ರಮಕ್ಕೆ ಬೆಲೆ ಇಲ್ವಾ? ನಮಗೆ ನಿರುದ್ಯೋಗಿಗಳ ನ್ಯಾಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನ್ಯಾಯ ಅಂತಕ್ಕಂಥದ್ದು ನಮ್ಮ ಹಕ್ಕು. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನ್ಯಾಯಪೀಠದಲ್ಲಿ ಕೂತ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬೆಲೆ ಕೊಡೋದಿಲ್ಲ, ಆ ಪೀಠಕ್ಕೆ ಬೆಲೆ ಕೊಡ್ತಕ್ಕಂಥದ್ದು. ಆ ಪೀಠದಲ್ಲಿ ಕೂತ್ಕೊಂಡಂಥ ವ್ಯಕ್ತಿಯ ಕರ್ತವ್ಯ, ಆತ ಮಾಡ್ತಕ್ಕಂಥ ಕೆಲಸದ ಆಧಾರದ ಮೇಲೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ದಯವಿಟ್ಟು ಪ್ರೀತಿಯ ಬಂಧುಗಳೇ, ಇದನ್ನು ಬರೀ ಕೇಳುವುದು ಮಾತ್ರ ಅಲ್ಲ, ಶೇರ್ ಮಾಡಿ. ಸರ್ಕಾರ ನಡೆಸುವವರೆಗೆ ಯಾರ್ಯಾರು ನಡೆಸ್ತಾರೆ ಅವರಿಗೆಲ್ಲ ನೀವು ಮುಖ್ಯಮಂತ್ರಿಗಳು, ಪ್ರಿನ್ಸಿಪಾಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಮತ್ತು ಆಡಳಿತ DPR ಸೆಕ್ಷನ್ ಎಲ್ಲರಿಗೂ ನೀವು ಮೇಲನ್ನು ಹಾಕಿ, ಇಮೇಲ್ ಕಳಿಸಿ, ಫೋನ್ ಮಾಡಿ, ಪತ್ರ ಬರೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವೇ ಪ್ರಭುಗಳೇನುವಂಥದ್ದನ್ನು ನೀವು ಸಾಬೀತುಪಡಿಸಿ.